ತುಳುನಾಡು ಬಹುತೇಕ ಮೂರನೆಯ ಒಂದು ಭಾಗ ಈಗಿನ ಕರ್ನಾಟಕವನ್ನು ಆವರಿಸಿತ್ತು ಎಂಬುದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿವೆ. ಅವುಗಳಲ್ಲಿ ತುಳುವಲೇಶ್ವರ ಒಂದು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪುರಾತತ್ವ ಮತ್ತು ಕನ್ನಡ ಸಂಶೋಧನಾ ವಿಭಾಗದಲ್ಲಿ ತುಳುವೇಶ್ವರ ಬಗೆಗಿನ ಒಂದು ಶಾಸನ ಇದೆ. ಅದು ಕ್ರಿಸ್ತ ಶಕ 1213ಕ್ಕೆ ಸೇರಿದ್ದಾಗಿದೆ. ಈ ಪ್ರದೇಶವೆಲ್ಲ ಬ್ರಿಟಿಷರ ಬಾಂಬೆ ಪ್ರಾಂತ್ಯದಲ್ಲಿ ಇತ್ತಾದ್ದರಿಂದ ಬಾಂಬೆ ಗೆಜೆಟಿಯರ್ನಲ್ಲೂ ಈ ತುಳುವೇಶ್ವರ ಆಲಯದ ವಿಷಯ ಬಂದಿದೆ. ಇಂದಿನ ಹಾವೇರಿ ಜಿಲ್ಲೆಯ ಹರಳಹಳ್ಳಿಯಲ್ಲಿ ಈ ತುಳುವೇಶ್ವರ ದೇವಸ್ಥಾನ ಇತ್ತು. ಇಂದು ಅದರ ಯಾವುದೇ ಕುರುಹು ಇಲ್ಲ. ಅರಸು 2ನೆಯ ಘೊಟ್ಟ ಪ್ರಮಾದೀಯ ಈ ದೇವಾಲಯವನ್ನ ಮಗಳ ನೆನಪಿಗೆ ಕಟ್ಟಿಸಿದ್ದಾನೆ. ಮಗಳು ಸಾಂತಲ ಮಂಡಲದ ಮರಿ ದೊರೆ ಬಳ್ಳಿಮಯ್ಯನ ಹೆಂಡತಿ ಎಂಬ ಉಲ್ಲೇಖವು ಶಾಸನದಲ್ಲಿ ಇದೆ. 800 ವರ್ಷ ಹಿಂದಿನ ಈ ಮಂದಿರ ಕಾಲದಲ್ಲಿ ನಾಶವಾಯಿತೇ, ಹಿಂದೂ ಆಲಯ ಆಯಿತು ಎಂಬ ಮಾಹಿತಿ ಇಲ್ಲ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.